ಕೋವಿಡ್ನ ಈ ಸಂಕಷ್ಟ ಕಾಲದಲ್ಲಿ ಶ್ರೀನಿವಾಸ್ ವಿಶ್ವವಿದ್ಯಾಲಯವು ಕ್ಯಾಂಪಸ್ ಸಂದರ್ಶನಕ್ಕೆ ಅತ್ಯಂತ ಮಹತ್ವವನ್ನು ನೀಡಿದ್ದು, ಪ್ರಥಮ ವರ್ಷದಿಂದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕಾಗಿ ಸಿದ್ಧರಾಗುವಂತೆ ತಯಾರು ಮಾಡಿ ಯಶಸ್ಸನ್ನು ಕಂಡಿದ್ದೇವೆ ಎಂದು ಕಾಲೇಜ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ತರಬೇತಿ ಹಾಗೂ ಪ್ಲೇಸ್ಮೆಂಟ್ ಅಧಿಕಾರಿ ಪ್ರೊಫೆಸರ್ ಡಾಕ್ಟರ್ ನೇತ್ರಾವತಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮೌಲ್ಯಾಧಾರಿತ ಶಿಕ್ಷಣವನ್ನು ತನ್ನ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡಿರುವ ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಶ್ರೀನಿವಾಸ್ ವಿಶ್ವವಿದ್ಯಾಲಯವು ಕಳೆದೆರಡು ವರ್ಷಗಳಲ್ಲಿ ಕೊರೋನಾ ಸಂಕಷ್ಟದ ನಡುವೆಯೂ ಮುಕ್ಕ ಮತ್ತು ಮಂಗಳೂರಿನ ಎರಡೂ ಶಾಖೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸಂದರ್ಶನವನ್ನು ಯಶಸ್ವಿಯಾಗಿ ನಡೆಸಿರುತ್ತೇವೆ. ಸುಮಾರು 180 ಉದ್ಯೋಗ ಸಂಸ್ಥೆಗಳು 300ಕ್ಕೂ ಹೆಚ್ಚು ಹುದ್ದೆಗಳಿಗಾಗಿ ಆನ್ಲೈನ್ ಮುಖಾಂತರ ಸಂದರ್ಶನವನ್ನು ನಡೆಸಿರುತ್ತೇವೆ ಎಂದು ಹೇಳಿದರು. 2020 ಮತ್ತು 2021ನಲ್ಲಿ ನಮಗೆ ಬಹಳ ಚಾಲೆಂಜಸ್ ಇತ್ತು. ಎಲ್ಲ ಎಜುಕೇಷನ್ ರಿಮೋಟ್ ಆನ್ಲೈನಲ್ಲಿ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಆತಂಕ ಇತ್ತು. ನಾವು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ತೀವಿ, ಆದರೆ ನಮಗೆ ಪ್ಲೇಸ್ಮೆಂಟ್ ಆಗತ್ತಾ ಆಗಲ್ವಾ ಅನ್ನೋಂಥ ಸಂದೇಹ ಇತ್ತು. ಇದನ್ನು ನಾವು ಮನಗಂಡು ನಮ್ಮ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಟೀಮ್ ಡಿಪಾರ್ಟ್ಮೆಂಟ್ ನಾವು ಬಹಳಷ್ಟು ಶ್ರಮವಹಿಸಿ ನಮಗೆ ಇರುವ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಉಪಯೋಗ ಮಾಡಿಕೊಂಡು ಬಹಳಷ್ಟು ಕಂಪನಿಗಳನ್ನು ಆನ್ಲೈನ್ ಮೂಲಕ ಇಂಟರ್ವ್ಯೂ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತಗೊಳ್ಳುವ ದಿಟ್ಟಿನಲ್ಲಿ ವರ್ಕ್ ಮಾಡಿದ್ದೇವೆ ನಾವು. ಸೊ ಹಾಗಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈ ವರ್ಷ ಅಂದರೆ 2020-2021ನಲ್ಲಿ 180ಕ್ಕೂ ಹೆಚ್ಚು ಕಂಪನಿಗಳು ನಮ್ಮ ಮಕ್ಕಳಿಗೆ 300ಕ್ಕಿಂತ ಹೆಚ್ಚು ಆಫರ್ ಲೆಟರ್ಗಳನ್ನು ಕೊಟ್ಟಿದೆ. ಅನಂತರ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ತರಬೇತಿ ಹಾಗೂ ಪ್ಲೇಸ್ಮೆಂಟ್ ಅಧಿಕಾರಿ ಪ್ರೊಫೆಸರ್ ವರುಣ್ ಶೆಣಿಯವರು ಮಾತನಾಡಿ, ಈ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಕಾಮರ್ಸ್ ಹಾಗೂ ಗಣಕಯಂತ್ರ ವಿಜ್ಞಾನ ವಿಷಯಗಳಲ್ಲಿ ತೇರ್ಗಡೆಯಾದವರಿಗೆ ವಾರ್ಷಿಕ ವರಮಾನ 3.5 ಲಕ್ಷದಿಂದ 17 ಲಕ್ಷದವರೆಗೆ ವೇತನವನ್ನು ಹಾಗೂ ಫಿಸಿಯೋಥೆರಪಿ ಮತ್ತು ಆರೋಗ್ಯ ವಿಜ್ಞಾನ ವಿಷಯಗಳಲ್ಲಿ ತೇರ್ಗಡೆಯಾದವರಿಗೆ ವಾರ್ಷಿಕ ವರಮಾನ 24 ಲಕ್ಷದವರೆಗೆ ವೇತನವನ್ನು ನೀಡಿರುತ್ತಾರೆ. ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ಈ ತರಬೇತಿಯು ವಿದ್ಯಾರ್ಥಿಗಳಿಗೆ ಉತ್ತಮ ವರದಾನವಾಗಿ ಪರಿಣಮಿಸಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸಂದರ್ಶನವನ್ನ ಧೈರ್ಯದಿಂದ ಎದುರಿಸಲು ಆತ್ಮವಿಶ್ವಾಸವನ್ನ ತಂದುಕೊಟ್ಟಿರುವುದಲ್ಲದೆ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗೆ ಗಳಿಕೆಯನ್ನ ಕೂಡ ಗಳಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಇಂಜಿನಿಯರಿಂಗ್, ಕಾಮರ್ಸ್ and computer sciences began with a pay package of between 3.5 lakhs per annum to 24 lakhs per annum. Companies like Byju's and other startups and Cantar Consulting offered 10 lakhs per annum to management students, and physiotherapy and allied health sciences were able to receive a package up to rupees 24 lakhs abroad and in India. And most of the hiring was done by S-Field Technologies, Silver Peak Global Japan, who also offered 17 lakh package to our students. We had JW Marriott Fairfield Properties, Pinclick Properties, and Dev App Systems, who hired highest number of students. And along with the final placements, we also had internship assistance support to the students, where we had one international internship with Abitech LLC Dubai, meaning that 100% internship was given for the students to get trained in their semesters, and they also received some decent stipend to their PayPal account and Patreon account while working from home. So this was a welcome change in the pandemic, which ensured that the students have been trained in home also, and their effective transformation from a student to a employable graduate. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ವಿಭಾಗದ ತರಬೇತಿ ಹಾಗೂ ಪ್ಲೇಸ್ಮೆಂಟ್ ಅಧಿಕಾರಿ ಪ್ರೊಫೆಸರ್ ಸಂಜಯ್, ಮೀಡಿಯಾ ಇನ್ಚಾರ್ಜ್ ಪ್ರೊಫೆಸರ್ ಅಶ್ವಿನಿ ಉಪಸ್ಥಿತರಿದ್ದರು. ಶರಸಾದ್ಯಾನ್, ವಿ4 ನ್ಯೂಸ್, ಮಂಗಳೂರು.